ಹಲೋ, ನಮಸ್ತೆ ಎಲ್ರಿಗೂ. ₹1000 ಕ್ರೀಮ್ಗಳಿಗೆ ಖರ್ಚು ಮಾಡದೆ ಕೇವಲ ಒಂದೇ ವಾರದಲ್ಲಿ ಮನೆಯಲ್ಲೇ ಗ್ಲಾಸ್ ಸ್ಕಿನ್ ಪಡಿಬೇಕು ಅಂತಂದ್ರೆ ಏನು ಮಾಡಬೇಕು? ಈ ಸಿಂಪಲ್ ಆಗಿರುವಂಥ ಟಿಪ್ಸನ್ನು ಒಂದೇ ವಾರ ಫಾಲೋ ಮಾಡಿದರೆ ಸಾಕು. ಫಸ್ಟ್ ಬೆಳಗ್ಗೆ ಎದ್ದ ತಕ್ಷಣ ಹಾಲಿಂದ ಮುಖನ ಕ್ಲೀನ್ ಮಾಡ್ಕೋಬೇಕು. ಅದು ಹೇಗೆ? ಒಂದು ಬೌಲಿಗೆ ಒಂದು ಸ್ವಲ್ಪ ಹಾಲನ್ನು ಹಾಕಿ ಹತ್ತಿ ಉಂಡೆನ ಸ್ವಲ್ಪ ತಗೊಂಡು ಅದಕ್ಕೆ ಹಾಕ್ಬಿಟ್ಟು ಕ್ಲೀನಾಗಿ ಮುಖಕ್ಕೆ 1-2 ನಿಮಿಷ ಮಸಾಜ್ ಮಾಡಿ ಅದಾದ ನಂತರ ಪ್ಲೇನ್ ವಾಟರಿಂದ ಮುಖನ ತೊಳ್ಕೊಳ್ಳಿ. ಸೋಪ್ ಹಾಕೋದು ಬೇಡ, ಅಥವಾ ನಮಗೆ ಫೇಸ್ ವಾಶ್ ಏನೋ ಬೇಡ. ಮುಖನ ತೊಳ್ಕೊಂಡು ಬರೆಸ್ಕೊಳ್ಳಿ. ಮುಖ ಒದ್ದೆ ಇರುವಾಗಲೇ ಪ್ಯೂರ್ ಆಗಿರುವಂಥ ಅಲೋವೆರಾ ಜೆಲ್ ಸ್ವಲ್ಪ ತಗೊಳ್ಳಿ. ನಿಮಗೆ ಪ್ಯೂರ್ ಆಗಿರುವಂಥ ಅಲೋವೆರಾ ಜೆಲ್ದು ಲಿಂಕ್ ಬೇಕು, ಬೈ ಮಾಡಬೇಕು ಅಂತಂದರೆ ಈ ವಿಡಿಯೋದಲ್ಲಿ ಟ್ಯಾಗ್ ಮಾಡಿರ್ತೇನೆ. ಅದಕ್ಕೆ 1 ಅಥವಾ 2 ಡ್ರಾಪ್ ಆಲ್ಮಂಡ್ ಆಯಿಲ್, ಬಾದಾಮಿ ಎಣ್ಣೆ ಅಂತ ಹೇಳ್ತೀವಲ್ವ, ಅದನ್ನ ಹಾಕಬೇಕು. ನಿಮ್ದೊಂದು ವೇಳೆ ಆಯಿಲಿ ಸ್ಕಿನ್ ಆದರೆ ಬಾದಾಮಿ ಎಣ್ಣೆಯನ್ನು ಸ್ಕಿಪ್ ಮಾಡಿ. ಯಾಕಂತಂದರೆ ಆಯಿಲಿ ಸ್ಕಿನ್ ಅವರಿಗೆ ಪುನಃ ನಾವು ಯಾವುದೇ ಥರದ ಆಯಿಲನ್ನು ಮೇಲಿಂದ ಅಪ್ಲೈ ಮಾಡಬಾರ್ದು. ಬರ್ರಿ ನಿಮಗೆ ಅಲೋವೆರಾ ಜೆಲ್ ಸಾಕು. ಆಲ್ಮಂಡ್ ಆಯಿಲ್ ಹಾಕಿದರೆ ಕ್ಲೀನಾಗಿ ಮಿಕ್ಸ್ ಮಾಡಿಕೊಂಡು ಮುಖಕ್ಕೆ ಹಚ್ಕೊಳ್ಳಿ. ಮಾಯ್ಶ್ಚರೈಸರ್ ಥರ ಹಚ್ಕೋಬೇಕು. ನಿಮ್ಮ ಹತ್ರ ರೆಗ್ಯುಲರ್ ಆಗಿ ಯೂಸ್ ಮಾಡೋ ಮಾಯ್ಶ್ಚರೈಸರ್ ಇದ್ದರೆ ಇದು ಬೇಡ, ಆ ಮಾಯ್ಶ್ಚರೈಸರನ್ನೇ ಹಚ್ಕೊಳ್ಳಿ. ಹಚ್ಕೊಂಡಾದ ನಂತರ ಈ ಸಮ್ಮರ್ ಟೈಮಲ್ಲಿ ನೀವು ಕಂಪಲ್ಸರಿಯಾಗಿ ಮನೆ ಒಳಗಡೆ ಇರಿ ಹೊರಗಡೆ ಇರಿ ಸನ್ಸ್ಕ್ರೀನ್ ಲೋಷನನ್ನು ಹಚ್ಕೊಳ್ಳೇಬೇಕು. ಇಲ್ದಿದ್ರೆ ನೀವು ಸ್ಕಿನ್ದು ಎಷ್ಟೇ ಕೇರ್ ತಗೊಳ್ಳಿ, ಸ್ಕಿನ್ ಹಾಳಾಗುತ್ತೆ. ಟ್ಯಾನ್ ಆಗಬಾರ್ದು, ಕಪ್ಪಾಗಬಾರ್ದು, ಸ್ಕಿನ್ ಬೆಳ್ಳಗೆನೇ ಇರಬೇಕು, ಪಿಗ್ಮೆಂಟೇಷನ್ ಬರಬಾರ್ದು, ಮಾರ್ಕ್ಗಳು ಬರಬಾರ್ದು, ಪಿಂಪಲ್ಸ್ ಬೀಳಬಾರ್ದು ಅಂತಂದರೆ ನೀವು ಮನೆ ಒಳಗಡೆ ಇರಿ ಹೊರಗಡೆ ಇರಿ ಸನ್ಸ್ಕ್ರೀನ್ ಲೋಷನ್ ಹಚ್ಚೋದನ್ನು ಮರಿಬೇಡಿ. ನೀವು ಒಂದು ವೇಳೆ ತುಂಬ ಬಿಸಿಲಿರೋ ಕಡೆ ಹೊರಗಡೆನೇ ಇರ್ತೀರಾ ಅಂತಂದರೆ 3 ಅಥವಾ 4 ಗಂಟೆ ಬಿಟ್ಟು ಮತ್ತೆ ಸನ್ಸ್ಕ್ರೀನ್ ಲೋಷನ್ನ ರೀಅಪ್ಲೈ ಮಾಡಬೇಕು, ಮುಖವನ್ನು ಕ್ಲೀನ್ ಮಾಡಿಕೊಂಡು. ಇಲ್ದಿದ್ರೆ ನೀವು ಒಂದ್ಸರಿ ಹಚ್ಕೊಂಡು ಹೋಗಿರ್ತೀರಲ್ಲ, ಅದು ಹೋಗಿರುತ್ತೆ ಬೆವರಿಗೆ ಅಥವಾ ಈ ಬಿಸಿಲಿಗೆ, ಅದು ಅದರ ಪವರ್ ಕಮ್ಮಿ ಆಗಿರುತ್ತೆ. ಮತ್ತೆ ನಾವು 4 hours ಒನ್ಸ್ ಹಚ್ಕೊಳ್ಳೇಬೇಕು. ಮನೆ ಒಳಗಡೆ ಇದ್ರೆ ಒಂದ್ಸರಿ ಹಚ್ಚಿದ್ರೆ ಸಾಕು. ಸನ್ಸ್ಕ್ರೀನ್ ಹಚ್ಚಿದ್ರೆ ಆಲ್ಮೋಸ್ಟ್ ನಿಮ್ಮ ಸ್ಕಿನ್ ಸೇಫ್ ಆಗಿರುತ್ತೆ, ಚೆನ್ನಾಗಿರುತ್ತೆ. ನೀವು ಜಾಸ್ತಿ ವರಿ ಮಾಡ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ. ನಿಮಗೆ ಅತ್ಯುತ್ತಮ ಕ್ವಾಲಿಟಿಯ, ಒಳ್ಳೆ ಕ್ವಾಲಿಟಿಯ ಮಾಯ್ಶ್ಚರೈಸರ್ ಸನ್ಸ್ಕ್ರೀನ್ ಲೋಷನ್ ಬೇಕು ಅಂತಂದು ಈ ವಿಡಿಯೋದಲ್ಲಿ ಟ್ಯಾಗ್ ಮಾಡ್ತೇನೆ. ನಿಮ್ಮ ಸ್ಕಿನ್ ಟೈಪ್ಗೆ ಆಗೋದನ್ನು ಚೆಕ್ ಮಾಡಿಕೊಂಡು ಬೈ ಮಾಡಿ. ಹಾಗೆಯೇ ಮತ್ತೆ ಹೇಳ್ತೇನೆ, ಹಚ್ಚೋಕ್ಕಿಂತ ಮುಂಚೆ ಪ್ಯಾಚ್ ಟೆಸ್ಟ್ ಮಾಡ್ಕೊಳ್ಳಿ. ಸಾಯಂಕಾಲ ಮನೆಗೆ ಬಂದಾದ ನಂತರ ಮತ್ತೆ ಮುಖನ ಹಾಲಿಂದ ಕ್ಲೀನ್ ಮಾಡ್ಕೋಬೇಕು, ಬೆಳಗ್ಗೆ ಮಾಡಿದಾಗೇ. ಅದಾದ ನಂತರ ಮುಖನ ಒರೆಸ್ಕೊಳ್ಳಿ. ಈಗ ಗ್ಲಾಸ್ ಸ್ಕಿನ್ ಕೊಡುವಂಥ ಒಂದು ಮ್ಯಾಜಿಕಲ್ ಫೇಸ್ ಪ್ಯಾಕನ್ನು ನಾವು ಹಚ್ಕೋಬೇಕಾಗುತ್ತೆ. ಅದನ್ನ ಹೇಗೆ ಮಾಡೋದು? ತುಂಬಾ ಸಿಂಪಲ್. ಇದನ್ನ ಮಾಡೋದಕ್ಕೆ ನಮಗೆ ಮತ್ತೆ ಬೇಕಾಗಿರುವಂಥದ್ದು ಏನು? ಅಲೋವೆರಾ ಜೆಲ್, ಸ್ವಲ್ಪ ಜೇನುತುಪ್ಪ, ಚಿಟಿಕೆಯಷ್ಟು ಕಸ್ತೂರಿ ಟರ್ಮರಿಕ್, ಕಸ್ತೂರಿ ಮಂಜಲ್ ಇಲ್ಲದಿದ್ದರೆ ಸ್ಕಿಪ್ ಮಾಡಿ. ನಿಮಗೆ ಬೈ ಮಾಡಬೇಕು ಅಂತಂದರೆ ಈ ವಿಡಿಯೋದಲ್ಲಿ ಟ್ಯಾಗ್ ಮಾಡಿರ್ತೇನೆ. ಅದಕ್ಕೆ ಅಕ್ಕಿ ಹಿಟ್ಟು ಅಥವಾ ಕಡಲೆ ಹಿಟ್ಟು, ಕಲಿಸೋದಕ್ಕೆ ಮೊಸರು. ಅಕ್ಕಿ ಹಿಟ್ಟು ಕಡಲೆ ಹಿಟ್ಟು ಎರಡೂ ಬೇಡ. ಅಕ್ಕಿ ಹಿಟ್ಟು ಅಂದರೆ ದಿ ಬೆಸ್ಟ್, ಇಲ್ಲದಿದ್ದರೆ ಕಡಲೆ ಹಿಟ್ಟು. ಕಲಸೋಕ್ಕೆ ಮೊಸರು. ಕ್ಲೀನಾಗಿ ಕಲಿಸ್ಕೊಳ್ಳಿ. ಆ ಪೇಸ್ಟನ್ನು ಮುಖಕ್ಕೆ ನೀಟಾಗಿ ಹಚ್ಚಿ, ಕುತ್ತಿಗೆಗೂ ಹಚ್ಚಿ, ಕೈಗಳಿಗೂ ಹಚ್ಚಿ. ಯಾಕಂತಂದರೆ ಟ್ಯಾನ್ ಆಗಿರೋದು ಕಮ್ಮಿ ಆಗುತ್ತೆ. 10 ನಿಮಿಷ ಬಿಟ್ಟು ಲೈಟಾಗಿ ನೀರನ್ನು ಚಿಮುಕಿಸ್ಕೊಂಡು ಲೈಟಾಗಿ ಸ್ಕ್ರಬ್ ಮಾಡಿಬಿಟ್ಟು ತೊಳ್ಕೊಂಡ್ಬಿಡಿ. ತೊಳ್ಕೊಂಡಾದ ನಂತರ ಮಲ್ಕೊಳ್ಳೋಕ್ಕಿಂತ ಮುಂಚೆ ಮಾಯ್ಶ್ಚರೈಸರ್ ಅಪ್ಲೈ ಮಾಡಿ ಮಲ್ಕೊಳ್ಳಿ. ಅಥವಾ ನಮ್ಮ ಫೇವ್ರೆಟ್ ಅಲೋವೆರಾ ಜೆಲ್ ಅದನ್ನ ಹಚ್ಕೊಂಡು ಮಲ್ಕೊಳ್ಳುವಂಥದ್ದು. ಇಷ್ಟೇ ಮಾಡಬೇಕಾಗಿರುವಂಥದ್ದು. ದಿನಕ್ಕೆ 2 ಸರಿ ಹಾಲಿಂದ ಮುಖನ ಕ್ಲೀನ್ ಮಾಡುವಂಥದ್ದು, 2 ಸರಿ ಮಾಯ್ಶ್ಚರೈಸ್ ಮಾಡ್ಕೊಳ್ಳುವಂಥದ್ದು. ಅದು ಅಲೋವೆರಾ ಜೆಲ್ಲಿಂದ ಬೆಳಗ್ಗೆ 2 ಡ್ರಾಪ್ ಬಾದಾಮಿ ಎಣ್ಣೆ ಹಾಕಿ, ಅಥವಾ ನಿಮ್ಮದು ರೆಗ್ಯುಲರ್ ಮಾಯ್ಶ್ಚರೈಸರನ್ನು ಉಪಯೋಗ ಮಾಡಿ ಸನ್ಸ್ಕ್ರೀನ್ ಲೋಷನ್ನ ಹಚ್ಕೊಳ್ಳುವಂಥದ್ದು ಡೇ ಟೈಮಲ್ಲಿ. ಸಾಯಂಕಾಲದ ಹೊತ್ತು ನಾನು ಹೇಳಿರುವಂಥ ಈ ಗ್ಲಾಸ್ ಸ್ಕಿನ್ ಫೇಸ್ ಪ್ಯಾಕನ್ನು ಹಚ್ಕೊಳ್ಳುವಂಥದ್ದು ಒಂದು ವಾರ ನಾನು ಹೇಳಿರೋ ಟಿಪ್ಸನ್ನು ಒಂಚೂರು ಮಿಸ್ ಮಾಡದೆ ಫಾಲೋ ಮಾಡಿ. ಒಂದು ವಾರದಲ್ಲಿ ನಿಮ್ಮ ಮುಖ ನೋಡುವಾಗ ಅದರಲ್ಲಾಗಿರುವಂಥ ಚೇಂಜಸ್ ನೋಡುವಾಗ ನಿಮಗೆ ಆಶ್ಚರ್ಯ ಆಗುತ್ತೆ. ಅದು ನೀವು ಯಾವುದನ್ನಾದರೂ ಸ್ಕಿಪ್ ಮಾಡಿದ್ದೀರಿ ಅಂತ ಇಟ್ಕೊಳ್ಳಿ. ಅಂದರೆ ಮಾಯ್ಶ್ಚರೈಸರ್ ಮಾಡಿಲ್ಲ ಅಥವಾ ಸನ್ಸ್ಕ್ರೀನ್ ಲೋಷನ್ ಹಚ್ಕೊಂಡಿಲ್ಲ ಅಂತಂದರೆ ನಿಮಗೆಲ್ಲ ವೇಸ್ಟ್ ಆಗುತ್ತೆ. ಮಾಯ್ಶ್ಚರೈಸರ್ ಸ್ಕಿನ್ನನ್ನು ಹೈಡ್ರೇಟ್ ಮಾಡಲಿಕ್ಕೆ ತುಂಬ ಒಳ್ಳೆಯದು. ಈ ಸಮ್ಮರ್ ಸೀಸನಲ್ಲಿ ಹಚ್ಕೊಳ್ಳೇಬೇಕು. ಸ್ಕಿನ್ ಡ್ರೈ ಆಗುತ್ತೆ, ಈ ಬಿಸಿಲಿಗೆ ಹಾಳಾಗೋಗುತ್ತೆ. ಸನ್ಸ್ಕ್ರೀನ್ ಲೋಷನ್ ನಿಮ್ಗೆ ಚೆನ್ನಾಗುತ್ತೆ. ಈ ಬಿಸಿಲಿಗೆ ಸನ್ಸ್ಕ್ರೀನ್ ಲೋಷನ್ ಹಾಕೋದೇ ಹೊರಗಡೆ ಹೋದ್ರಿ ಅಂತಂದರೆ ಸ್ಕಿನ್ ಹಾಳಾಗುತ್ತೆ. ಸ್ಕಿನ್ನನ್ನು ಗ್ಲೋ ಮಾಡಲಿಕ್ಕೆ, ಬ್ರೈಟ್ ಮಾಡೋದಕ್ಕೆ, ಗ್ಲಾಸ್ ಸ್ಕಿನ್ ಕೊಡೋದಕ್ಕೆ ಆ ಫೇಸ್ ಪ್ಯಾಕ್ ಇಷ್ಟೇ. ಯಾವುದೇನಾದ್ರೂ ಹಚ್ಚೋಕ್ಕಿಂತ ಮುಂಚೆ ಪ್ಯಾಚ್ ಟೆಸ್ಟ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ನಿಮ್ದು ಏನೇ ಡೌಟ್ಸ್ ಇದ್ದರೂ ಕಮೆಂಟ್ ಮಾಡಿ. ನಿಮಗೆ ಏನು ರಿಸಲ್ಟ್ ಬಂತು ಆ ಫೀಡ್ಬ್ಯಾಕನ್ನು ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆದರೆ ನೀವು ಮಾತ್ರ ನೋಡೋದಿಲ್ಲ, ಬೇರೆಯವರಿಗೂ ಶೇರ್ ಮಾಡಿ. ಥ್ಯಾಂಕ್ಸ್ ಎಲ್ರಿಗೂ.